ಈಗ ಚುಮ್ಮೂಡಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಕುಡಿಯ ನೀರನ್ನು ಸಣ್ಣ ನೀರವರಿಗೆ ಕುಡಿಯ ನೀರನ್ನು ಈಗ ತಾನೇ ಇನಾಗ್ರೇಷನ್ ಮಾಡಲಿಕ್ಕೆ ಬಂದ ಗೌರವಿಸಿದ ಕರ್ನಾಟಕದ ಸ್ಪೀಕರ್ ಆದ ಇ ಟಿ ಖಾದರ್ ಅವರೇ, ಮಾಜಿ ಅಧ್ಯಕ್ಷರ ಶಶಿಕಲಾ ಅವರೇ, ಮಾಜಿ ಸದಸ್ಯ ಈನನವರೇ, ಭಾರತಿ ಅವರೇ, ಮತ್ತು ಮಹಿಳಾ ಅಧ್ಯಕ್ಷರಾದ ಅಮಿತನವರೇ, ಎಲ್ಲ ಬ್ಲಾಕ್ನ ಅಧ್ಯಕ್ಷರಾದ ರಮೇಶ್ನವರೇ, ಮತ್ತು ಎಲ್ಲ ಕಾಂಗ್ರೆಸ್ನ ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಗೌರ್ಮೆಂಟ್ನವರು, ಊರಿನ ನಾಗರಿಕರೇ. ಇದು ಯಾಕೆ ಮಾಡಿದೆ ಅಂದರೆ ಇಲ್ಲಿ ಒಂದು ಜಾತ್ರೆ ಉಂಟು, ನ್ಯಾಮ ಮಾಕಲಿ ಟೆಂಪಲ್ ನ್ಯಾಮ. ಇಲ್ಲಿ ನೀರಿನ ಭಾರಿ ಸಮಸ್ಯೆ ಇತ್ತು. ನಮ್ಮ 6-7 ತಿಂಗಳಲ್ಲಿ ನೀರು ಪರ್ಮನೆಂಟ್ ನೀರು ಇಲ್ಲಿ ಆಗ್ತದೆ. ಅದಕ್ಕೆ ಟೆಂಪರರಿ ಆಗಿದ್ದು ಬೋರ್ವೆಲ್ ಮಾಡಿದ್ದು. ಇದು ಸಹ ಟೆಂಪರರಿ ಅಲ್ಲ, ಪರ್ಮನೆಂಟೇ, ಬೋರ್ವೆಲ್ ಟೆಂಪರರಿ ಮಾಡಿ. ಅದಕ್ಕೆ ನಾವು ಎಮ್ಮೆಲ್ಲೆನ ಕರೆದೇವೆ ಇನಾಗ್ರೇಷನ್ ಮಾಡಲಿಕ್ಕೆ. ಅವರಲ್ಲಿ 5ವರೆಗೆ ಇವತ್ತು ಬರ್ತೇನೆ, ನಾಳೆ ನಾನು ಇಲ್ಲ ಅಂತ ಈಗ ಬಂದಿದ್ದಾರೆ. ಅದನ್ನು ಅವರು ಇನಾಗ್ರೇಷನ್ ಮಾಡಿ ಕೊಡಬೇಕು ಜನರಿಗೆ. ಚಂಬುಗುಡ್ಡೆ ಮತ್ತು ಬಬ್ಬುಕಟ್ಟೆ ಈ ಪ್ರದೇಶದಲ್ಲಿ ಬಹುಶಃ ನೀರಿನ ಕೊರತೆ ಇದೆ ಅಂತ ಹೇಳಿಕೊಂಡು ಬಾಸಿಲ್ ಡಿಸೋಜರ್ ಅವರು ಹಿಂದೆ ಬಹುಶಃ ಅದನ್ನು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನಮ್ಮ ಇಲ್ಲಿ ಶಶಿಕಲಕ್ಕನವರು ಮತ್ತು ಭಾರತೀಯವರು ಅವರ ಮನೆಗೆ ಹೋದ ಸಂದರ್ಭದಲ್ಲಿ ಕೂಡ ಈ ವಿಚಾರವನ್ನು ಬಾಸಿಲ್ ಡಿಸೋಜರ್ ಮತ್ತು ಚರ್ಚೆ ಆಯಿತು. ಆದ ಕಾರಣ ಬಹುಶಃ ಇವತ್ತು ನಾನೆಲ್ಲರಿಗೂ ಕೂಡ ಅದು ಬಾಸಿಲ್ ಡಿಸೋಜರ್ ಅವರಿಗೆ, ಶಶಿಕಲಕ್ಕನವರಿಗೆ, ಭಾರತೀಯರವರಿಗೆ ಮತ್ತು ಇವರ ಎಲ್ಲ ಹಿರಿಯ ಕಿರಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮಹಾಕಾಲಿ ಜಾತ್ರೆ ಸಂದರ್ಭದಲ್ಲಿ ನೀರು ಕೊರತೆ ಆಗಬಾರ್ದು, ಇಲ್ಲದಿದ್ದರೂ ಕೂಡ ಜನರಿಗೆ ನೀರು ಕೊರತೆ ಆಗಬಾರ್ದು. ಅದನ್ನು ನೀಗಿಸಬೇಕೆಂದು ಬೇಡಿಕೆ ಸಂದರ್ಭ ಮಾಡಿದ್ದೇವೆ. ಬಹುಶಃ ಈ ಚಂಬುಗುಡ್ಡ ಪ್ರದೇಶ ನನಗೆ ಹೊಸತಲ್ಲ. ನಾನು ಮತ್ತು ಜಾರ್ಬಾಜಲ್ಲಿ 25 ವರ್ಷ ನಡ್ಕೊಂಡು ಇಲ್ಲಿಗೆ ಬಂದಿದ್ದೆವು. ಆಗ ಬಬ್ಬುಕಟ್ಟೆ ಅಲ್ಲಿಂದ ಬಟ್ನಾಗ ಇಲ್ಲಿ ತನಕ ಇವರಿಗೆ ರೋಡ್ ಇಲ್ಲ, ಏನೂ ಇಲ್ಲ, 4-10 ಮನೆಗಳು ಮಾತ್ರ ಇತ್ತು. ನೀರಿನ ಲೈಟ್ ಬಿಡಿ, ಒಂದು ಕಡೆಯಲ್ಲಿ ಬಂದು ಎಲ್ಲ ಕೂಡ ನೀರು ತೆಗಿತಾ ಇದ್ದರು. ಈ ಅಕ್ಕನಿಗೆ ಭಾಳಷ್ಟು ಗೊತ್ತಿದೆ ಇದರಲ್ಲಿ. ಈಗ ಹಕ್ಕುಪತ್ರ ಇರಲಿಲ್ಲ, ಕೆಲ ಬಂದಿವರು ಓಡಿಸುವಂಥ ಪರಿಸ್ಥಿತಿ ಇತ್ತು. ನೋಟಿಸ್ ಮಾಡಿ ಅವರನ್ನು ಕರಿತಾ ಇದ್ದರು. ಹಾಗಾಗಿ ಅವರು ಗುಂಪುಗೂಡಿ ಮನೆಗೆ ಬರ್ತಾ ಇತ್ತು. ಅದು ಅವತ್ತಿಂದ ಇವರಿಗೆ ಧೈರ್ಯ ಕೊಟ್ಟು ಜನಸಾಮಾನ್ಯ ಬಡವರು ಇಲ್ಲಿ ಇರಬೇಕಂತ ಹೇಳಿ ಎಲ್ಲ ಅಡೆತಡೆಯನ್ನು ಮೀರಿ ನಮಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅವತ್ತು ಹಕ್ಕುಪತ್ರ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮೊದಲ ಆದ್ಯತೆಯಲ್ಲಿ ಅವರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಮಾಡಿಕೊಟ್ಟದ್ದು ನನಗೆ ಇವತ್ತು ಭಾಳ ನೆನಪಿದೆ. ಆದ ಕಾರಣ ಮತ್ತೆ ಇಲ್ಲಿಗೆ ಕಾಂಕ್ರೀಟೀಕರಣ, ಪೈಪ್ಲೈನ್ ಎಲ್ಲವೂ ಕೂಡ ಏನೆಲ್ಲ ಒಂದು ನಗರ ಪ್ರದೇಶ ಒಂದು ರಸ್ತೆಗಾಗಿ ವ್ಯವಸ್ಥೆ ಆಗಬೇಕಾ ಎಲ್ಲ ಕೂಡ ಮೂಲಭೂತ ವ್ಯವಸ್ಥೆ ನಾವು ಮಾಡಿಕೊಟ್ಟಂಥ ನೆನಪು ಮತ್ತು ನನಗೆ ಸಮಾಧಾನ ಇದೆ. ಅದಕ್ಕೆ ಇವರೆಲ್ಲರ ಆಶೀರ್ವಾದ ನಮಗೆ ಅತಿ ಅಗತ್ಯ ಅಂತ ಹೇಳಿಕೊಳ್ತಾ ನಾನು ಬಹುಶಃ ಇವರಿಗೆ ನನ್ನ ವಿಶೇಷವಾದ ಅಭಿನಂದನೆ, ನನ್ನ ಶುಭಾಶಯ ಸಲ್ಲಿಸಿಕೊಂಡು ಅದರ ಜೊತೆಯಲ್ಲಿ ಅಂಗನವಾಡಿ ಮತ್ತು ಬಹುಶಃ ಇನ್ನೊಂದು ಕೇಂದ್ರ ಇಲ್ಲಿ ಕೂಡ ಅದನ್ನು ಶಂಕುಸ್ಥಾಪನೆ ಕಟ್ಟಿ ಉದ್ಘಾಟನೆ ಎಲ್ಲ ಮಾಡಿದ್ದು ಕೂಡ ಅವತ್ತು ಏನೆಲ್ಲ ಒಂದು ಊರಿಗೆ ಬೇಕಾ ಆ ಎಲ್ಲ ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ. ಅದಕ್ಕೆ ನಾನು ನಿಮ್ಗೆ ಹೇಳಿದಿಷ್ಟೇ, ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ಅವ್ರನ್ನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡೋಗಿ 10-15 ವರ್ಷಗಳಲ್ಲಿ ತಾವೆಲ್ಲರೂ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ಹೇಳಿ ನಮ್ಮ ಕನಸು ಸಾಕು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸಿ. ಹಿರಿಯರು